ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೇಲಿ ಒಂದು ರೆಸಿಪಿನ ಮಾಡ್ತೀನಿ, ಎಗ್ ದಮ್ ಬಿರಿಯಾನಿ ಅಂತ. ಸೊ ನಿಮಗೆ ಎಗ್ ಪೆಪ್ಪರ್ ಫ್ರೈ ಮಾಡೋದನ್ನ ತೋರಿಸಿದ್ದೀನಿ, ಆಮೇಲೆ ಡಾಬಾ ಸ್ಟೈಲ್ ಎಗ್ ಕರಿನ ತೋರಿಸಿದ್ದೀನಿ, ಯುನೀಕ್ ಬಟರ್ ಗಾರ್ಲಿಕ್ ಎಗ್ದು ತೋರಿಸಿದ್ದೀನಿ. ಸೊ ಇವತ್ತು ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಏನೇನು ಯೂಸ್ ಮಾಡ್ತೀನಿ ಇಂಗ್ರೀಡಿಯೆಂಟ್ಸು ಆ್ಯಂಡ್ ಮನೆಯಲ್ಲೇ ಯಾವ ಥರ ಬಿರಿಯಾನಿ ಮಾಡ್ತೀನಿ ಸಿಂಪಲ್ ಆಗಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಇನ್ಯಾಕೆ ಲೇಟು. ಇಲ್ಲಿ ನಾನು ಮೊದಲು ಬಿರಿಯಾನಿ ರೈಸ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಇಲ್ಲಿ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮೆಲ್ಟ್ ಆಗಿ ಬಿಸಿ ಆಗಲಿ. ಆಮೇಲೆ ಇದಕ್ಕೆ ನಾನು ಇವಾಗ 1 ಸ್ಟಾರ್ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ 2 ಪುಲಾವ್ ಎಲೆನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಒಂದು 20 ನಿಮಿಷ ಮುಂಚೆನೇ ನೆನೆಸಿಟ್ಟಿದ್ದೆ ರೈಸು. ಸೊ ಇಲ್ಲಿ ನೀವು ಜೀರಾ ರೈಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಕೋಲಮ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ರೈಸ್ನ ಇವಾಗ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ನಿಮ್ಗೆ ಅದು ಒಂಥರ ಅರೋಮ ಬರುತ್ತೆ, ನಿಮಗೆ ತುಪ್ಪ ಮತ್ತು ಆ ಸ್ಪೈಸಸ್ ಹಾಕಿರೋದ್ರಿಂದ. ಸೊ ಅರೋಮ ಬರೋ ತನಕನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೈಸು. ಸೊ ಇದಕ್ಕೆ ನಾನಿವಾಗ ನೀವು ಮಾಮೂಲಿ ಎಷ್ಟು ನೀರನ್ನ ಹಾಕ್ತಿರೋ ಅದಕ್ಕಿಂತ ಸ್ವಲ್ಪ ಕಡಿಮೆನ ನೀರನ್ನ ಹಾಕ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ನಾವೊಂದು 80% ಬೇಯಿಸಬೇಕು ಅಷ್ಟೇ. ನಾವು ಬಿರಿಯಾನಿ ದಮ್ ಹಿಡಿಸೋದ್ರಿಂದ ಇಲ್ಲಿ ಫುಲ್ಲು ಬೆಂದರೆ ಅಲ್ಲಿ ಹೋಗಿ ಅದು ಕಿಚಡಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದು 80% ಬಾಯ್ಲ್ ಮಾಡಿಸ್ತೀನಿ. ಸೊ ನೀವು ಇವಾಗ ನೋಡ್ಬೋದು, ನಾನು ಇದಕ್ಕೆ ಇವಾಗ 1 ಗ್ಲಾಸ್ ನಾನು ಅಕ್ಕಿನ ಹಾಕಿದ್ದೀನಿ. ಸೊ ನಾನು 2 ಗ್ಲಾಸ್ ನೀರನ್ನ ಹಾಕ್ಕೋತೀನಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನೀವು ನೋಡ್ಬೋದು, ಲಿಡ್ ಓಪನ್ ಮಾಡಿದೆ, ಅನ್ನ ಬೆಂದಿದೆ ಅಲ್ವಾ, ಒಂದು 80% ಬೆಂದಿದೆ, ಸಾಕಿದು. ಇದನ್ನು ಇವಾಗ ನಾನು ಸೈಡಲ್ಲಿಟ್ಟು ಇವಾಗ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ, ನಾನಿಲ್ಲಿ ಸ್ವಲ್ಪ ಇವಾಗ ಶುಂಠಿನ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಅದಾದಮೇಲೆ ನಾನು ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿದು, ಅದನ್ನು ಸಹ ನಾನು ಸ್ಲೈಸ್ ಆಗಿ ಕಟ್ ಮಾಡ್ತೀನಿ. ಹಾಗೆ ನಾನು 2 ಟೊಮ್ಯಾಟೋನ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು 2 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಅದನ್ನು ಮಾತ್ರ ನಾನು ಸ್ಲಿಟ್ಟಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ತೀನಿ. ನೀವು ನೋಡ್ಬೋದು ಇವಾಗ. ನಾನಿಲ್ಲಿ ಕುಕ್ ಮಾಡಿರೋ ರೈಸ್ನ ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಕೆಲವೊಬ್ರು ಹೇಳ್ಬೋದು ಎಷ್ಟು ಪಾತ್ರನ ಯೂಸ್ ಮಾಡ್ತೀರಾ ಅಂತ, ನಿಮಗೆ ತೋರಿಸ್ಲಿಕ್ಕಷ್ಟೇ ನಾನು ಇವಾಗ ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ರೈಸ್ ಅಂತ. ಇವಾಗ ನಾನು ಇನ್ನೊಂದು ಪಾತ್ರೆಗೆ
ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಮತ್ತೆ ಇವಾಗ ನಾನು ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕ್ಕೋತೀನಿ. ಅದ್ರ ಜೊತೆಗೆ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ನೋ, ಇವಾಗ ಈರುಳ್ಳಿ ಆಗಲಿ, ಶುಂಠಿ ಆಗಲಿ, ಆಮೇಲೆ ಹಸಿಮೆಣಸಿನಕಾಯಿ ಅದನ್ನು ಹಾಕ್ಕೊಂಡು ಒಟ್ಟಿಗೆ ನಾನು ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ಅಲ್ಲಿ ತನಕನೂ ಫ್ರೈ ಮಾಡ್ಕೋತೀನಿ. ಇಲ್ಲಿ ನೀವು ನೋಡ್ಬೋದು ಆನಿಯನ್ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೋನ ಹಾಕ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಎಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ತೀನಿ. ನೀವು ಬೇಕಾದರೆ ಆಮೇಲೆ ಕಡಿಮೆ ಆದರೆ ಆಮೇಲೂ ಹಾಕ್ಕೋಬೋದು. ನಾನು ಯಾಕೆ ಉಪ್ಪನ್ನ ಬೆರೆಸ್ತಿದ್ದೀನಿ ಅಂದರೆ ಟೊಮ್ಯಾಟೊ ಬೇಗ ಬೇಯುತ್ತೆ ಅಂತ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಇದು ಫುಲ್ ಬುಷಿ ಆಗಬೇಕು, ಅಲ್ಲಿ ತನಕನೂ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ನೀವು ನೋಡ್ಬೋದು ಟೊಮ್ಯಾಟೊ ಬೆಂದಿದೆಯಲ್ವ, ಅದಕ್ಕೆ ನಾನು ಒಂದು 3/4 ಚಮಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಚಮಚ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ, ನಾನು ಹಾಕಿದಷ್ಟೇ ಹಾಕಬೇಕು ಅಂತಿಲ್ಲ. ಖಾರ ತಿನ್ನೋರು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ಇದನ್ನು ಇವಾಗ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಒಂದು 2 ಚಮಚ 2ರಿಂದ 3 ಚಮಚ ಸಾಕು ಕರ್ಡ್ನ ಹಾಕ್ಕೋತೀನಿ. ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಇದಕ್ಕೆ ಕರ್ಡ್ ಹಾಕ್ಕೋತೀನಿ. ನೋಡಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ ಬಂದ್ವಿ ಅಂತ. ಇದಿವಾಗ ಆದಮೇಲೆ ನಾನು ಒಂದು ಸ್ವಲ್ಪ ಅಂದರೆ ಇವಾಗ ಅರ್ಧ ಕಪ್ಪು ಕೊರಿಯಾಂಡರ್ ಲೀವ್ಸು ಮತ್ತು ಅರ್ಧ ಕಪ್ಪು ಮಿಂಟ್ ಲೀವ್ಸ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕಿಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸೊ ದಟ್ ಅದರದ್ದು ಒಂದು ಫ್ಲೇವರ್ ಬರುತ್ತೆ ಅಂತ. ಇವಾಗ ಇದಿಷ್ಟು ಆದಮೇಲೆ ನಾನು ಒಂದು 6 ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ 6 ಮೊಟ್ಟೆನೂ ನಾನು ಹಾಕ್ತೀನಿ ಇದರಲ್ಲಿ. ಅದು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ.
ನೋಡಿ ನಾನು ಲಿಡ್ನ ಓಪನ್ ಮಾಡಿದೆ. ನಮ್ಮದು ಬಿರಿಯಾನಿ ಮಸಾಲ ಇವಾಗ ರೆಡಿಯಾಗಿದೆ. ಇದನ್ನು ನಾನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೋತೀನಿ, ನಿಮ್ಗೆ ತೋರಿಸಕ್ಕಂತ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು, ನಾನು ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಒಂದು ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ. ಅದನ್ನು ಫುಲ್ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ಕೋತೀನಿ. ಇದು ಯಾಕೆ ಅಂದರೆ ಬಿರಿಯಾನಿಗೆ ಲಾಸ್ಟಲ್ಲಿ ಮೇಲ್ಗಡೆ ಹಾಕಲಿಕ್ಕೆ ನಾನು ಮಾಡ್ಕೋತಾ ಇದ್ದೀನಿ, ಇದು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾವಿವಾಗ ಇಲ್ಲಿ ಫೈನಲ್ ಪಾರ್ಟ್ ಬಂದಿದ್ದೀವಿ, ದಮ್ ಹಿಡಿಯೋ ಪಾರ್ಟು. ಸೊ ಇದಕ್ಕೆ ನಾನು ಫಸ್ಟು ಸ್ವಲ್ಪ ಮಸಾಲೆನ ಕೆಳಗಡೆ ಬಾಟಮಲ್ಲಿ ಹಾಕ್ಕೋತೀನಿ. ಇದ್ರ ಮೇಲೆ ಸ್ವಲ್ಪ ನಾನು ಇವಾಗ ಆವಾಗಲೇ ಕುಕ್ ಮಾಡಿದ್ನಲ್ಲ ರೈಸ್, ಒಂದು 80% ರೈಸ್ ಬಾಯ್ಲ್ ಮಾಡಿದ್ನಲ್ಲ, ಅದನ್ನು ಹಾಕ್ಕೋತೀನಿ. ಅದರ ಮೇಲೆ ಒಂದು ನಾನು 3 ಎಗ್ ಜೊತೆಗೆ ಒಂದು ಸ್ವಲ್ಪ ಮಸಾಲನ ಸ್ಪ್ರೆಡ್ ಮಾಡ್ಕೋತೀನಿ. ಅದ್ರ ಮೇಲೆ ಬಾಕಿ ಮಿಕ್ಕಿರೋ ರೈಸ್ನು ಕೂಡ ನಾನು ಹಾಕ್ಕೋತೀನಿ. ಅದಾದಮೇಲೆ ನಾನು ಸ್ವಲ್ಪ ಫ್ಲೇವರ್ಗೆ ರಾ ಫ್ಲೇವರ್ ಬರಲಿ ಅಂತ ಮಿಂಟ್ನ ಹಾಕ್ಕೋತೀನಿ. ಆಮೇಲೆ ಸ್ವಲ್ಪ ನೀವು ಇದ್ರ ಮೇಲೆ ಸ್ಯಾಫ್ರಾನ್ ಮಿಲ್ಕ್ ಇದ್ದರೆ ಅದನ್ನು ಹಾಕ್ಕೋತಾರೆ ಹೋಟ್ಲಲ್ಲೆಲ್ಲ, ಬಟ್ ನಾನು ಸ್ವಲ್ಪ ಗೀನ ಹಾಕ್ಕೋತೀನಿ. ಅದು ಹಾಕಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ, ಇವಾಗ ದಮ್ ಹಿಡಿಬೇಕಂದ್ರೆ ಏನಾದರೂ ಸ್ವಲ್ಪ ಟೈಟಾಗಿರಬೇಕಲ್ವ, ಅದಕ್ಕೆ ನಾನು ಟೈಟಾಗಿರೋ ಥರ ಮೇಲ್ಗಡೆ ಒಂದು ಪಾತ್ರೆನ ಹಾಕಿ ಇಡ್ತಾ ಇದ್ದೀನಿ. ನೀವು ನೋಡ್ಬೋದು ಇದು. ನಾನಿವಾಗ ಇಲ್ಲಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಮ್ಮ ಬಿರಿಯಾನಿ ಇವಾಗ ರೆಡಿಯಾಗಿದೆ. ಇದನ್ನು ಪ್ಲೇಟಿಂಗ್ ಮಾಡ್ತೀನಿ ನಾನಿವಾಗ ನೆಕ್ಸ್ಟು. ಆ್ಯಂಡ್ ಇನ್ನೊಂದು ಏನಂದರೆ, ಯಾರೆಲ್ಲ ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ನನ್ನ ವಿಡಿಯೋ ಅಂತ. ಥ್ಯಾಂಕ್ ಯು.